ಅದು ರೈತರಿಗೆ ಸಂಬಂಧಪಟ್ಟಂಥ ವಿಷಯ ಮತ್ತು ಅದೊಂದು ಜಾನಪದ ಕ್ರೀಡೆ ಕಂಬಳ ಆಗಬೇಕು. ಆದರೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಈ ರೀತಿಯ ಒಂದು ಎಂತ ಹೇಳ್ತಾರೆ ಅಜಾಗರೂಕತೆಯ ಒಂದು ಅಭಯ ಒಂದು ಏನು ಹೇಳ್ತಾರೆ ಭಯ ಸೃಷ್ಟಿ ಮಾಡುವಂತಹ ಈ ರೀತಿಯ ಕಂಬಳ ಆಗುವುದು ಸರಿಯಲ್ಲ. ಇದಕ್ಕೆ ರಕ್ಷಣೆಗಳನ್ನು ಒದಗಿಸಿಕೊಂಡು ವ್ಯವಸ್ಥಿತವಾಗಿ ಮಾಡಬೇಕು. ನೋಡಿ, ಕಂಬಳಗದ್ದೆ ಅಂದರೆ ಕಂಬಳಗದ್ದೆಯಲ್ಲಿ ಒಂದು ಸಲ ಕಂಬಳಗದ್ದೆಯ ಕಂಬಳ ನಡೆಯುವಂಥ ಸಂದರ್ಭದಲ್ಲಿ ಆ ಜನರ ಮಧ್ಯೆ ಹೋಗಿ ಅಲ್ಲಿ ಕೋಟಿಗೆ 10 ಚೆನ್ನೈಗೆ 10 ಕೋಟಿ 10 ಚೆನ್ನೈ ಅಂದರೆ ಕೋಟಿ ಚೆನ್ನೈಯರ ಹೆಸರಿನಲ್ಲಿರುವಂಥ ಈ ಕಂಬಳದಲ್ಲಿ ಕೋಟಿಯ ಹೆಸರಿನಲ್ಲಿ 10 ಅಂದರೆ ಅಲ್ಲಿ ಓಡಿಸುವ ಕೋಣಗಳ ಹೆಸರಿನಲ್ಲಿ ಇವರು ಬಿಡ್ ಮಾಡೋದಲ್ಲ, ಅಲ್ಲಿ ಬೆಟ್ಟಿಂಗ್ ಕಟ್ಟುಕೊಳ್ಳೋದಲ್ಲ. ಇವತ್ತು ಕಂಬಳವನ್ನು ಒಂದು ಜೂಜ್ ಅಡ್ಡೆಯಾಗಿ ಪರಿವರ್ತನೆ ಆಗಿದೆ. ಇದು ಜೂಜ್ ಅಡ್ಡೆ ಆಗಬಾರ್ದು. ಕಂಬಳ ಜಾನಪದ ಕ್ರೀಡೆ, ಅದು ಉಳಿಬೇಕು. ಆದರೆ ಅದು ದೇವರುಗಳ ಹೆಸರಲ್ಲಿರುವಾಗ ಈ ರೀತಿಯ ಒಂದು ದಂಧೆಗಳನ್ನು ಮಾಡುವಂಥ ಇದಕ್ಕೂ ಅವಕಾಶವನ್ನು ಕೊಡಬಾರ್ದು. ಇದು ಒಂದು. ಎರಡನೇದ್ದು, ಅಲ್ಲಿ ಹೆಣ್ಣು ಮಕ್ಕಳು ಕಂಬಳವನ್ನು ನನಗೆ ಇದರ ಅನುಭವ ಹೇಗೆ ಅಂತ ಹೇಳಿದರೆ, ಕಂಬಳಕ್ಕೆ ನಮ್ಮ ಮನೆಯಲ್ಲೂ ಒಂದು ಸಮಯದಲ್ಲಿ ಕೋಣಗಳನ್ನು ಕಟ್ಟಿದಂಥ ಮನೆ ನಮ್ಮದು. ಆ ಸಂದರ್ಭದಲ್ಲಿ ಹೆಂಗಸರು ಕಂಬಳಕ್ಕೆ ಹೋಗ್ತಾ ಇಲ್ಲ ಇತ್ತು. ಇವತ್ತು ಹೆಂಗಸರು ಕಂಬಳಕ್ಕೆ ಬರ್ತಾರೆ. ಹೆಂಗಸರು ಕಂಬಳಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ಹೆಂಗಸರ ರಕ್ಷಣೆಯನ್ನು ಮಾಡಬೇಕಾದ್ದು ಕಂಬಳ ಸಮಿತಿಯ ಪೂರ್ಣ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಕಂಬಳ ಸಮಿತಿಯೇ ಹೊರಬೇಕು. ನಡೆದಿರುವಂಥ ಕಂಬಳದಲ್ಲಿ ಯಾವುದೇ ರೀತಿಯ ಗಲಾಟೆಗಳು, ದೊಂಬಿಗಳು ಇದು ಆಗದಂತೆ. ಇನ್ನೊಂದು, ದೇವಸ್ಥಾನದ ಗದ್ದೆಯಲ್ಲಿ ಆಗುತ್ತಿರುವ ಕಾರಣ ಇದು ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನ. ಇಲ್ಲಿ ನೇರವಾಗಿ ಧಾರ್ಮಿಕ ದತ್ತಿ ಇಲಾಖೆ ಕಾನೂನುಗಳು ಏನಿದೆ, ಮುಸ್ಲಿಮರಿಗೆ ಅನ್ಯಮತಿಯರಿಗೆ ಇಲ್ಲಿ ಏಲಂ ಕೊಡಬಾರ್ದಂತೆ ಇದೆ. ದೇವಸ್ಥಾನದವರು ಒಂದು ತಪ್ಪು ಮಾಡಿದ್ದಾರೆ. ಇಲ್ಲಿ ಕಂಬಳ ನಡೆಸಲಿಕ್ಕೆ ಅವಕಾಶ ಕೊಡಬೇಕಿತ್ತೆ ಹೊರತು ಕಂಬಳದಲ್ಲಿ ಹಾಕುವಂತಹ ಅಂಗಡಿಗಳನ್ನು ನಡೆಸಲಿಕ್ಕೆ ದೇವಸ್ಥಾನದವರು ಏಲಮನ್ನು ಕರಿಬೇಕಿತ್ತೆ ಹೊರತು ಕಂಬಳ ಗದ್ದೆಯವರಿಗೆ, ಕಂಬಳ ಮಾಡುವವರಿಗೆ ಅವಕಾಶ ಕೊಡಬಾರ್ದಿತ್ತು. ಇಲ್ಲಿ ದೇವಸ್ಥಾನದ ಸಮಿತಿ ಒಂದು ಸಣ್ಣ ತಪ್ಪನ್ನು ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಹೆಸರಿನಲ್ಲಿ ಕಂಬಳ ನಡೆಯಲಿ ಮತ್ತು ಅಂಗಡಿಗಳನ್ನು ಏಲ ಮಾಡುವಂಥದ್ದನ್ನು ಮಾಡಬೇಕಾದವರು ದೇವಸ್ಥಾನದ ಸಮಿತಿಯವರೇ ಅದನ್ನು ಏಲಂ ಮಾಡಬೇಕು. ಯಾಕೆಂದರೆ ಧಾರ್ಮಿಕ ದತ್ತಿ ಇಲಾಖೆ ಏನು ಕಾನೂನಿದೆ ಅದರಂತೆಯೇ ಅದು ಏಲಂ ಆಗಬೇಕು. ಮತ್ತು ಕಂಬಳ ಗದ್ದೆಯಲ್ಲಿ ಏನು ಕಂಬಳ ಸಮಿತಿ ಕಾರ್ಯಕ್ರಮ ಮಾಡ್ತದೆ, ಅಲ್ಲಿ ಕಂಬಳದ ವ್ಯವಸ್ಥೆ ಅಡಿಯಲ್ಲಿ ಅಲ್ಲಿ ಯಾವುದೇ ರೀತಿಯ ಬಂದಂಥ ಜನರಿಗೆ ಯಾವುದೇ ರೀತಿಯ ಅಸಭ್ಯ ವರ್ತನೆಗಳು ನಡೆಯದಂತೆ ಕಂಬಳವನ್ನು ಜಾನಪದ ಕ್ರೀಡೆಯಾಗಿ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲಿ ಜೂಜಡ್ಡೆಗಳು, ಬೆಟ್ಟಿಂಗ್ಗಳು ನಡೆಯದಂತೆ ಪೊಲೀಸ್ ಇಲಾಖೆಯ ರಕ್ಷಣೆಯನ್ನು ಪಡ್ಕೊಂಡು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕಂಬಳವನ್ನು ನಡೆಸಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಅದು ಬಿಟ್ಟು ನಾವು ರಾಜಕೀಯ ಪ್ರೇರಿತವಾಗಿ ನಾವು ನಮ್ಮದೇ ಶೈಲಿಯಲ್ಲಿ ಮಾಡ್ತಾರಂತಾದರೆ ಮುಂದಿನ ದಿನಗಳಲ್ಲಿ ಇದನ್ನು ವಿರೋಧಿಸಲಿಕ್ಕೂ ನಮಗೆ ಗೊತ್ತಿದೆ. ಹಿಂದೂ ಸಮಾಜದ ರಕ್ಷಣೆಯನ್ನು ಮಾಡಲಿಕ್ಕೆ ಹೊರಟಂಥ ನಮಗೆ ನಾವು ಪ್ರಾಣ ತ್ಯಾಗ ಯಾವುದಕ್ಕೂ ಸಿದ್ಧರಾಗಿ ಇಂಥ ವಿಷಯಗಳನ್ನು ವಿರೋಧ ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಹಾಗಾಗಿ ವ್ಯವಸ್ಥೆ